ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ನಿವಾಸ ಗಿಳಿವಿಂಡುವಿನಲ್ಲಿ ಗಾಂಧಿ ಜಯಂತಿಯನ್ನು ಪರಿಸರ ಶುಚಿಗೊಳಿಸುವ ಮೂಲಕ ಆಚರಿಸಲಾಯಿತು. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ನಿವಾಸ ಗಿಳಿವಿಂಡುವಿನಲ್ಲಿ ಗಾಂಧಿ ಜಯಂತಿಯನ್ನು ಪರಿಸರ ಶುಚಿಗೊಳಿಸುವ ಮೂಲಕ ಆಚರಿಸಲಾಯಿತು. ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವೆನೋ ಮೊಂತೇರೋ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿ ಕಾರ್ಯದರ್ಶಿ ಶ್ರೀ ಉಮೇಶ್ ಎಂ ಸಾಲಿಯನ್ ಸ್ವಾಗತಿಸಿದರು. ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಕೃಷ್ಣ ಭಟ್, ಶ್ರೀ ನರೇಂದ್ರ ರೈ ದೇರ್ಲಾ, ಕುಮಾರಿ ದೇವಿಕಾ ಪಿಕೆ ಮಾತನಾಡಿದರು. ಶ್ರೀ ವಿಜಯ್ ಕುಮಾರ್ ಪಾವಳ, ಶ್ರೀ ಜಯಂತ ಮಾಸ್ಟರ್, ಶ್ರೀ ಕಮಲಾಕ್ಷ ಕನಿಲಾ ಮೊದಲಾದವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯ ಕೊನೆಗೆ ಟ್ರೆಷರರ್ ಬಾಲಕೃಷ್ಣ ಶೆಟ್ಟಿಗಾರ್ ವಂದಿಸಿದರು. ಮಂಜೇಶ್ವರ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಗಿಳಿವಿಂಡು ಪರಿಸರವನ್ನು ಶುಚಿಗೊಳಿಸಿದರು.